ಮೂಡಬಿದ್ರೆ ತಾಲೂಕಿನ ಪಡುಮಾರ್ನಾಡು ಗ್ರಾಮದ ಬನ್ನಡಕದಲ್ಲಿ ಬೆಂಗಳೂರು ಮೂಲದ ಎಸ್ಕೆಎಫ್ ಬಾಯ್ಲರ್ ಮತ್ತು ಡ್ರೈಯರ್ ಕಾರ್ಖಾನೆಯಿಂದ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದ್ದು, ಈ ಬಗ್ಗೆ ಕಾರ್ಖಾನೆಗೆ ಹಲವಾರು ಬಾರಿ ಮನವಿಯನ್ನ ನೀಡಲಾಗಿದೆ. ಸ್ಥಳೀಯ ಪಂಚಾಯತ್ ಕಚೇರಿಗೂ ಮನವಿಯನ್ನ ನೀಡಿದ್ರು ಕ್ಯಾರೆ ಅನ್ನದೇ ಇಷ್ಟರ ತನಕ ಸಮಸ್ಯೆಗೆ ಸ್ಪಂದಿಸದ ಈ ಕಾರ್ಖಾನೆಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸ್ಥಳೀಯ ನಿವಾಸಿಗಳ ನಿಯೋಗ ಇಂದು ಮಂಗಳೂರಿನಲ್ಲಿರುವಂತಹ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿಯನ್ನು ಸಲ್ಲಿಸಿ ಕಾರ್ಖಾನೆಯಿಂದ ಪರಿಸರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ, ಪೇಂಟ್ನಿಂದ ಗಾಳಿಯಲ್ಲಿ ಬರುವಂತಹ ತೀಕ್ಷ್ಣ ವಾಸನೆ, ತ್ಯಾಜ್ಯ ನೀರಿನ ಹರಿವು, ಇದರಿಂದ ಪರಿಸರದ ಆರೋಗ್ಯದ ಮೇಲೆ ಬೀರುವಂತಹ ದುಷ್ಪರಿಣಾಮದ ಬಗ್ಗೆ ದೂರಿದ್ರು. ಈ ಹಿಂದೆ ಸ್ಥಳೀಯ ಪಂಚಾಯಿತಿ ಎಚ್ಚರಿಕೆಯನ್ನು ನೀಡಿ ನೋಟಿಸ್ ಅನ್ನ ನೀಡಿದ್ದರೂ ಯಾವುದೇ ಕ್ರಮವನ್ನ ಕೈಗೊಳ್ಳದಿದ್ದ ಕಾರಣ ಗ್ರಾಮಸ್ಥರನ್ನ ಸೇರಿಸಿ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿ 6 ತಿಂಗಳ ಹಿಂದೆಯೇ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದೆವು. ಆದರೂ ಸ್ಪಂದನೆಯನ್ನ ನೀಡಿಲ್ಲ. ಈಗ ಪರಿಸರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಶೀಘ್ರವಾಗಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಇಲಾಖೆ 20 ದಿನಗಳಲ್ಲಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ರೆ ಮುಂದಿನ ಕ್ರಮವಾಗಿ ಕಾರ್ಖಾನೆಯ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದು ನಿಯೋಗದ ಪ್ರಮುಖರು ಮನವಿಯನ್ನ ಮಾಡಿದ್ರು. ಮನವಿ ಸ್ವೀಕರಿಸಿದ ಪರಿಸರ ಇಲಾಖೆಯ ಅಧಿಕಾರಿ ಕೀರ್ತಿ ಕುಮಾರ್ ರವರು ಮಾತನಾಡಿದ್ರು. ಅಧಿಕಾರಿಗಳು ಈಗಾಗಲೇ ಕಾರ್ಖಾನೆಗೆ ಭೇಟಿಯನ್ನ ನೀಡಿದ್ದು, ಇಂಜಿನಿಯರಿಂಗ್ ಕೆಲಸ ನಿರ್ವಹಿಸಲು ಪರವಾನಗಿ ಇದ್ದು ಪರವಾನಗಿ ಇಲ್ಲದೆ ಇದೀಗ ಪೇಂಟಿಂಗ್ ಕಾರ್ಯ ನಿರ್ವಹಿಸ್ತಾ ಇರುವುದು ಕಂಡು ಬಂದಿದೆ. ಇದಕ್ಕೆ ಪರವಾನಗಿ ತೆಗೆದುಕೊಂಡು ಕಾರ್ಯನಿರ್ವಹಿಸುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸ್ವಲ್ಪ ಸಮಯಾವಕಾಶ ಕೋರಿದ್ದಾರೆ. ಆದ್ರೆ ಇಂದು ತಾನು ಪರಿಶೀಲಿಸಿ ಮತ್ತೊಮ್ಮೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ತಿಳಿಸಿದ್ರು. ನಿಯೋಗದಲ್ಲಿ ಸಂದೀಪ್ ಪೂಜಾರಿ, ಸೂರಜ್ ಜೈನ್, ಮಾಜಿ ಅಧ್ಯಕ್ಷರಾದ ದಯಾನಂದ ಪೈ, ಶ್ರೀನಾಥ್ ಸುವರ್ಣ, ಸದಸ್ಯರಾದ ಎಸ್ತಿನ ರೋಡಿಗ್ರಸ್, ಸ್ಥಳೀಯ ಪ್ರಮುಖರಾದ ಪ್ರಸನ್ನ ಶೆಟ್ಟಿ, ಭಾರತಿ ದೇವಾಡಿಗ, ನಿರೀಕ್ಷಾ, ರೇಖಾ, ಪ್ರದೀಪ್, ಲೀಲಾ, ಪ್ರಶಾಂತ್ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಎಸ್ಕೆಎಫ್ ಬಾಯ್ಲರ್ ಆ್ಯಂಡ್ ಡ್ರೈಯರ್ ಕಂಪ್ನಿಯಿಂದ ನಮಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಇವತ್ತು ಅಲ್ಲಿ ಮ್ಯಾನ್ಯುವಲ್ ಮುಖಾಂತರ ಮಿಷನರಿಗಳನ್ನು ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸೌಂಡ್ ಇರ್ಬೋದು, ವೇಸ್ಟ್ ನೀರಿನ ಸಮಸ್ಯೆ ಇರ್ಬೋದು. ವಿಶೇಷವಾಗಿ ಅಲ್ಲಿ ಪೇಂಟ್ನ ಘಟಕದಿಂದಾಗಿ ಓಪನ್ ಆಗಿ ಪೇಂಟ್ ಮಾಡ್ತಿರೋದ್ರಿಂದ ಮಿಷನರಿಗಳಿಗೆ ಆ ಕೆಮಿಕಲ್ ಅಲ್ಲಿ ಹರಡಿ ಸಂಜೆ ಹತ್ರ 3 ಗಂಟೆ ನಂತರ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಭಾರಿ ದೊಡ್ಡ ರೀತಿಯ ಸ್ಮೆಲ್ಗಳು, ಸೌಂಡ್ ಅಲ್ಲಿ ಶುರುವಾಗ್ತದೆ. ಇಷ್ಟೆಲ್ಲ ಪಂಚಾಯತ್ನವ್ರು ಕೇಳಿದರೆ ಪೊಲ್ಯೂಷನ್ ಬೋರ್ಡ್ ಹೆಸರು ಹೇಳೋದು, ಪೊಲ್ಯೂಷನ್ ಬೋರ್ಡ್ನವ್ರು ಕೇಳಿದರೆ ಪಂಚಾಯತ್ ಹೆಸರು ಹೇಳೋದು. ನಾವು ಜೀವನ ಮಾಡೋದು ಬೇಡವಾ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಇರುವಂಥದ್ದು. ಈಗಾಗಲೇ ನಾಲ್ಕು ಜನ ಆಸ್ಪತ್ರೆಗೆ ದಾಖಲಾಗಿ ಒಬ್ಬರಂತೂ 1 ವರ್ಷದಿಂದ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟ ಇರುವ ಸಂದರ್ಭದಲ್ಲಿ ಈ ಅಧಿಕಾರಿ ವರ್ಗಗಳು ಒಂದಷ್ಟು ಅವ್ರ ಜೊತೆ ಶಾಮೀಲ್ ಹಾಕ್ಕೊಂಡು ದುಡ್ಡಿಗಾಗಿ ಒಂದಷ್ಟು ಅವರಿಗೆ ಈ ಎಂತ ಹೇಳ್ತಾರೆ ಡಿಲೇ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ ಒಪ್ಪಂದವನ್ನು ಮಾಡಿಕೊಂಡು ಒಂದಷ್ಟು ನಿಧಾನಗತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನವಿ ಕೊಟ್ಟರೆ ಇಷ್ಟು ದೊಡ್ಡ ಕಂಪನಿಯನ್ನು ಮುಚ್ಚಲಿಕ್ಕೆ ನಿಮ್ಮಿಂದ ಸಾಧ್ಯವಾ ಅಂತಕ್ಕಂಥ ಒಂದು ಬೆದರಿಕೆಯನ್ನು ನಮಗೆ ಕೊಡ್ತಾರೆ. ನಮ್ಮದು ಪ್ರಶ್ನೆ ಇರುವಂಥದ್ದು, ಪಡುಮಾರ್ನಾಡು ಪಂಚಾಯಿತಿಗೆ ಇಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಂಪನಿಯ ಹಿತಾಸಕ್ತಿ ಮುಖ್ಯವಾ, ಜನರ ಆರೋಗ್ಯ ಮುಖ್ಯವಾ ಅನ್ನೋದನ್ನು ನಾವು ಮೊದಲು ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇವೆ. ಇಲ್ಲ ಅಕಲ ತಂಡಸ್ ಬೆಂದದ ನೀರು ಅಕಲ ಜಾಲ್ಡೆ ಹೋಗುಂಡು ಸುಮಾರು ಸಲ ಪೋದು ಫಂಡ್ ದಾಲ ಅವಳು ಆಫೀಸಿಗೆ ಪೋದು ಅರ್ಜಿ ಬರೆದು ಕೊಟ್ಟು ಬರ್ತೇನೆ ಅವಳಿಗೆ ಎತ್ತಿದ್ದೇರು ಇತ್ತ ತುಲೆ ಒಂಜತ್ತು ನೊಂಜಿ ಎಂಗ್ಲ ಸೀಕೆ ಎಂಗೆ ದಂಬರ್ಪುನು ತಿಗಲ ಬೇನೆ ಮಂಡ ಸೆಡ್ತೆ ಪೂರಾ ಒಂದುಂಡು ಎನ್ನ ಕಣನಗಲೆಲ್ಲ ಅಂಚೇನಲ್ಲ ಅವಳು ಮೇರು ಮಗರು ಹಾಕಿದೆ ಆರ್ಲ ಇಲ್ಲಡೆ ಅರೆಗೆಲ್ಲ ಹುಷಾರಿತ್ತು ದಂಬರ್ಪುನು ತಿಗಲ ಬೇನೆ ಎಂಕ್ಲ ಅಂಚೇನೆ ಅವ್ರು ಪಣ್ಣಕ್ಕೆ ಎಂಜೇರು ಪಂಚಾಯತ್ ಅರ್ಜಿ ಕೊಡ್ತು ನಾವೆಲ್ಲ ಎಂಜಿನ ಮಂದಿರ ಅಂತ ಪೂರ ಸಮಸ್ಯೆ ಉಂಟು ತೆಂಗಳು ಕಣ ಬಿಡೋದಿಲ್ಲ. ಇದು SKF ಅಂತ ಒಂದು ಫ್ಯಾಕ್ಟ್ರಿ ಮುಂಚೆ ಓನ್ಲಿ ನಮ್ಮ ಹತ್ರ ಅವರು ಒಂದು ಇಂಜಿನಿಯರಿಂಗ್ ಆ್ಯಕ್ಟಿವಿಟಿ ಅಂತ ಲೈಸೆನ್ಸ್ ತೊಗೊಂಡಿದ್ರು. ಇಂಜಿನಿಯರಿಂಗ್ ಆ್ಯಕ್ಟಿವಿಟಿ ಅಂದರೆ ವಿದೌಟ್ ಪೇಂಟಿಂಗ್ ತೊಗೊಂಡಿದ್ರು. ನಮ್ಮ ಹತ್ರ ಕಾನೂನು ಪ್ರಕಾರ ಲೈಸೆನ್ಸ್ ತೊಗೊಂಡು ನಡೆಸ್ತಾ ಇದ್ದಾರೆ. ಬಟ್ ಅವರು ಮಧ್ಯದಲ್ಲೇನೋ ಆ್ಯಕ್ಟಿವಿಟಿ ಡೈವರ್ಸಿಫಿಕೇಷನ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ತಿದ್ದಾರಂತೆ. ಅದು ನಮ್ಮ ಹತ್ರ ಅವರು ಅಪ್ಲಿಕೇಶನ್ಸ್ ಹಾಕಿ ಅದಕ್ಕೆ ಏನು ಕಂಟ್ರೋಲ್ ಎಕ್ವಿಪ್ಮೆಂಟ್ ಬೇಕು ಅದನ್ನು ಹಾಕ್ಕೊಂಡು ಮಾಡಿಲ್ಲ. ಅವರು ನಮಗೆ ಹೇಳಿದೆ ಮಾಡಿದ್ದಾರೆ ಅದು. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ ಈ ಫ್ಯಾಕ್ಟ್ರಿ ಪಕ್ಕನೇ ಅಡ್ಜಸೆಂಟಾಗಿ ಏನೋ ಮನೆಗಳೆಲ್ಲ ಇದೆಯಂತೆ. ಅವ್ರೇನು ಮಾಡಿದರೆ ಅದು ನಿಮ್ಮ ಸೈಂಟಿಫಿಕ್ ಆಗಿನೂ ಪೇಂಟ್ ಬೂತ್ ಹಾಕೊಂಡು ಮಾಡಿಲ್ಲ, ಓಪನ್ ಆಗಿ ಮಾಡಿರೋದ್ರಿಂದ ಆ ಪೇಂಟ್ ಸ್ಮೆಲ್ಸು ಮತ್ತು ಅಲ್ಲಿಂದ ಹೋಗುವಂಥ ಎಮಿಷನ್ಸ್ ಎಲ್ಲ ಏನು ಬರ್ತದೆ ಅದು ಅಲ್ಲಿ ಅಕ್ಕಪಕ್ಕ ಜನಕ್ಕೆ ಏನು ತೊಂದರೆ ಆಗಿದೆ ಅಂತ ಅವರು ಪಂಚಾಯತಿ ಕಂಪ್ಲೇಂಟ್ ಕೊಟ್ಟು ಮತ್ತು ನಮಗೂ ಬಂತು. ಅದ್ರ ಜೊತೆಗೆ ನಾಯ್ಸು ಹ್ಯಾಂಡ್ಲಿಂಗ್ ಆಫ್ ನಿಮ್ಮ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಒಂದು, ಮತ್ತು ಅಲ್ಲಿ ಏನೋ ನಿಮಗೆ ಸಲ್ಲೇಜ್ ಏನೋ ಬರ್ತಾರಲ್ಲ ಅದೆಲ್ಲ ಹೊರಗಡೆ ಬಿಡ್ತಾರೆ. 3 ಕಂಪ್ಲೇಂಟ್ ಎಲ್ಲ ಬಂತು. ನಮ್ಮ ಮತ್ತೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಆಫೀಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದಾಗ ಅವ್ರು ಏನೇನು ಅಬ್ಸರ್ವೇಷನ್ಸ್ ಮಾಡಿದರೆ
ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ನಮ್ಮಿಂದ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ, ಟೈಮ್ ಕೊಟ್ಟಿದ್ದೀವಿ ಅವರಿಗೆ 7 days. ಸೊ ಅವ್ರೇನು ಮಾಡೋದು, ರಿಪ್ಲೈ ಮಾಡಿ ಇದಕ್ಕೆಲ್ಲ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದರು. ಅವ್ರು ನಮ್ಗೆ ರಿಪ್ಲೈ ಮಾಡಿದ್ದಾರೆ. ಈಗ ರಿಪ್ಲೈ ಮೇಲೆ ಮತ್ತೊಮ್ಮೆ ನಾವು ಇನ್ಸ್ಪೆಕ್ಷನ್ ಮಾಡಿ ಆ ಕಾಂಪ್ಲೇನ್ಸ್ ಏನು ಮಾಡಿದ್ದಾರೆ, ಏನು ಆ್ಯಕ್ಷನ್ ತೊಗೊಂಡು ನಾವು ನೋಡ್ತೀವಿ. ಆ ಆ್ಯಕ್ಷನ್ ತೊಗೊಂಡು ಎಲ್ಲ ಆ್ಯಕ್ಷನ್ ತೊಗೊಂಡು ಮತ್ತು ಅವ್ರೇನೋ ಬೂತ್ಗೆ ತಾಕ್ಲಿಕ್ಕೆ ಏನೋ ಕಾನೂನು ಪ್ರಕಾರ ನಮ್ಮಿಂದ ಲೈಸೆನ್ಸ್ ತೊಗೊಂಡು ಮಾಡಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಅವ್ರು ಅದಿಲ್ಲ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದರೆ ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಅಂದರೆ ಐದರ್ ಇಟ್ ಮೇ ಬಿ ವಾಟರ್ ಪೊಲ್ಯೂಷನ್, ಐದರ್ ಇಟ್ ಮೇ ಬಿ ಏರ್ ಪೊಲ್ಯೂಷನ್ಸ್, ಏನೇ ಆದ್ರೂ ಕಾನೂನಲ್ಲಿ ಏನು ಅವಕಾಶ ಇದೆ ಅದ್ರ ಪ್ರಕಾರ ನಾವು ಒಬ್ಬರಿಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಖಂಡಿತವಾಗ್ಲೂ ನಾವು ನಮ್ಮ ಮಂಡಳಿಯಿಂದ ಅದಕ್ಕೆ ಕಾರ್ಯಮುಖರಾಗಿ ಖಂಡಿತವಾಗ್ಲೂ ಮಾಡ್ತೀವಿ.